ನಯಾರಾ ಎಸ್ಆರ್ ಕಂಪನಿ ತೈಲ ಸರಬರಾಜು ನಿಲ್ಲಿಸಿರುವ ವಿರುದ್ಧ ಡಿಪೋ ಚಲೋ ಪ್ರತಿಭಟನೆ ಮಂಗಳೂರಿನ ತಣ್ಣೀರು ಬಾವಿ ಬಳಿ ಇಂದು ಬೆಳಗ್ಗೆ ನಡೆಯಿತು. ನಯಾರಾ ಎಸ್ಆರ್ ತೈಲ ಸರಬರಾಜು ವ್ಯತ್ಯಯದಿಂದ ಕಂಪನಿಗೆ ಸಂಬಂಧಿಸಿದ ಎಲ್ಲ ಪೆಟ್ರೋಲ್ ಬಂಕ್ಗಳನ್ನು ಅನಿರ್ದಿಷ್ಟ ಅವಧಿಯವರೆಗೆ ಮುಚ್ಚಿರುವ ಕಾರಣ ಪೆಟ್ರೋಲ್ ಬಂಕ್ ಮಾಲಕರು ಹೋರಾಟವನ್ನು ಆರಂಭಿಸಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಸುಮಾರು 550 ಈ ಸಂಸ್ಥೆಗೆ ಸೇರಿದ ಪೆಟ್ರೋಲ್ ಪಂಪ್ಗಳಿವೆ. ಇವುಗಳಲ್ಲಿ ಇಂದು 250 ಡೀಲರ್ಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ತಮಗೆ ಸೂಕ್ತವಾಗಿ ಪೆಟ್ರೋಲ್ ಸಿಗದ ಕಾರಣ ನಾವು ಕಂಗೆಟ್ಟಿದ್ದೇವೆ. ದಿನಕ್ಕೆ 1 ಲಕ್ಷದಂತೆ ತಮಗೆ ನಷ್ಟವಾಗುತ್ತದೆ ಅಂತ ದೂರಿದರು. ಡೀಲರ್ ಪ್ರಮುಖರಾದ ರಘುನಾಥ್ ಶಿವಮೊಗ್ಗ, ಜಾಹಿರ್ ಮಣಿಪಾಡಿ ಅಡೂರು, ಸುನಿಲ್ ಪಡೀಲ್, ಕೊಟ್ಟೇಶಿ ಚಿತ್ರದುರ್ಗ ಮೊದಲಾದವರು ಇದ್ದರು. ಈಗ ಕಂಪನಿ ಬಂದ್ಬಿಟ್ಟು ನಮ್ಮನ್ನೆಲ್ಲ ಈ ರೀತಿ ಪೆಟ್ರೋಲ್ ಬಂಕ್ ಮಾಡಿ ಅಂತೇಳಿ ಹೇಳ್ಬಿಟ್ಟು ಈಗ ನೋಡಿದ್ರೆ ಸರಿಯಾಗಿ ನಮಗೆ 30 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. 30 ವರ್ಷ ಅಗ್ರಿಮೆಂಟ್ ಮಾಡಿ ಬರೀ 1 ವರ್ಷದಲ್ಲೇ ಇವ್ರನ್ನ ಸಪ್ಲೈ ಕರೆಕ್ಟಾಗಿ ಕೊಡೋಕ್ಕಾಗಲಿಲ್ಲ ಅಂದಮೇಲೆ ನಾವು ಇನ್ನೂ 29 ವರ್ಷ ಹೇಗೆ ನಂಬೋದು? ಇಡೀ ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ ನನಗೆ ಗೊತ್ತಿರೋ ಪ್ರಕಾರ 500ರಿಂದ 600 ಬಂಕ್ಗಳಿದ್ದಾವೆ. 600 ಅಂತ ತಿಳ್ಕೊಂಡ್ರು ಒಬ್ಬೊಬ್ಬರು 1.5 ಕೋಟಿಯಿಂದ 2 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅಲ್ಲಿಗೆ ಸರಿಸುಮಾರು 1000ರಿಂದ 1200 ಕೋಟಿ ರೂಪಾಯಿಯಷ್ಟು ಬಂಡವಾಳನ ನಾವು ಕರ್ನಾಟಕದ ಜನತೆ ಕಂಪ್ನಿಗೆ ನಂಬ್ಕೊಂಡು ಹಾಕಿದ್ದೇವೆ. ಈ ಬಂಡವಾಳಕ್ಕೆ ಯಾರು ಹೊಣೆ? ನಾನು ಇದನ್ನು ಕಂಪ್ನಿ ಮುಖ್ಯಸ್ಥರಿಗೆ ಕೇಳೋಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ನಮ್ಮದೇನು ಬೇರೆ ಏನು ನಮಗೆ ತುಂಬ ಲಾಭ ಕೊಡಿ, ನಮಗೆ ತುಂಬ ಎಕ್ಸ್ಟ್ರಾ ಬೆನಿಫಿಟ್ ಕೊಡಿ ಅಂತ ಏನೂ ಕೇಳ್ತಾ ಇಲ್ಲ. ನೀವು ಕೊಡ್ತಾ ಇರೋ ಮೆಟೀರಿಯಲನ್ನು ಸರಿಯಾದ ಸಮಯಕ್ಕೆ ಸರಿಯಾದವರಿಗೆ ಕೊಡಿ, ಕರೆಕ್ಟಾಗಿ ಕೊಡಿ ಎಲ್ಲರಿಗೂ. ನೀವು ಒಬ್ರಿಗೊಂದು ಇದರಲ್ಲಿ 1 KL ಮಾರೋನು ಡೀಲರು, 100 KL ಮಾರೋನು ಡೀಲರು. ಯಾರನ್ನೂ ಪಾರ್ಶಿಯಾಲಿಟಿ ಮಾಡಬೇಡಿ. ದಯವಿಟ್ಟು ನಮಗೆ ನೀವು ಬಂದು ಇಲ್ಲಿ ಉತ್ತರ ಕೊಡೋವರೆಗೂ ನಾವು ಇಲ್ಲಿಂದ ಮುಂದಕ್ಕೆ ಹೋಗೋದಿಲ್ಲ. ಸೆಪ್ಟೆಂಬರಲ್ಲಿ 20 ರೂಪಾಯಿ ಒಂದೇ ದಿನ ಹೊಡೆದ್ರು ಒಬ್ಬೊಬ್ಬ ಪೆಟ್ರೋಲ್ ಬಂಕ್ನವರು 8ರಿಂದ 6ರಿಂದ 10 ಲಕ್ಷ ಕಳ್ಕೊಂಡಿದ್ದೀವಿ. ಪ್ರತಿಯೊಬ್ಬ ಪೆಟ್ರೋಲ್ ಬಂಕ್ ಕೇಳಿ ನೋಡಿ ಎಲ್ಲರೂ ಕಳ್ಕೊಂಡಿದ್ದೀವಿ. ಈಗ ರೈಸ್ ಆಗ್ತಾ ಇದೆ. ರೈಸ್ ಆಗೋ ಟೈಮಲ್ಲಿ ಕೊಡೋದಿಲ್ಲ ಅವರು. ಖಾಲಿ ಅಂದರೆ ಕಮ್ಮಿ ಆಗೋ ಟೈಮಲ್ಲಿ ನಮಗೆ ಕೊಡ್ತಾರೆ. ಕಮ್ಮಿ ಆಗೋ ಟೈಮಲ್ಲಿ ಕೊಟ್ಟು ನಾವು ಲಾಸ್ ಮಾಡ್ಕೊಬೇಕು. ಇವ್ರ ಪ್ಲಾನ್ಸ್ ಇದೆ ಇಷ್ಟೇ. ಇನ್ನು 10 ಡೇಸಲ್ಲಿ ಒಂದು 10 ರೂಪೀಸ್ ರೈಸ್ ಆಗುತ್ತೆ, ಆಮೇಲೆ ಕೊಡ್ತಾರೆ ನಮಗೆ. ಇಷ್ಟೇ ಅವ್ರ ಪ್ಲಾನ್. ಇದನ್ನು ದಯವಿಟ್ಟು ಬ್ಲ್ಯಾಕ್ ಮಾರ್ಕೆಟ್ ಅಂತಾರೆ ಇದನ್ನು. ನಾನು ಶಿವಮೊಗ್ಗ ಡಿ ಸಿ ಅವ್ರಿಗೆ ಇದನ್ನು ತಿಳಿಸಿದ್ದೀನಿ. ಶಿವಮೊಗ್ಗ ಡಿ ಸಿ ಇವ್ರಿಗೆ ಮಾತಾಡಿದ್ದಾರೆ. ಅಂದರೆ ನಿನ್ನೆ ಮಾತಾಡ್ದಂಗೆ ನಮಗೆ ಲೋಡ್ ಕೊಟ್ಟಿದ್ದಾರೆ. ನಿನ್ನೆ ನಾವು ಮಾತಾಡ್ತಿದ್ದಂಗೆ ಶಿವಮೊಗ್ಗ ಡಿ ಸಿ ಮಾತಾಡಿದ್ರು. ಬ್ಲ್ಯಾಕ್ ಮಾರ್ಕೆಟ್ ಕೇಸ, ಕ್ರಿಮಿನಲ್ ಕೇಸ ಒಳದಬ್ಬಿಡ್ತೀನಿ ಅಷ್ಟ್ರು ಅಂತ ಹೇಳಿದ್ರು. ಗಣೇಶನ್ ಅಂತ ಇದ್ದಾರೆ, ಅವ್ರು ಡಿ ಎಮ್ಗೆ ಹೇಳಿದ್ರು, ಎಲ್ಲರಿಗೂ ಹೇಳ್ತಿದ್ದಂಗೆ ಇನ್ಬಿಟ್ಟ ನಮಗೆಲ್ಲ ಒಂದು 5 ಕೇಳಿ ಕೊಟ್ಟರು. ನೆನ್ನೆ ಇವತ್ತು ಒಂದು 5 ಕೇಳಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತಿನ ಏನು ಗೊತ್ತಿಲ್ಲ ನಮಗೆ. ಇವ್ರು ಮಾಡ್ತಾ ಇರೋದು ಬ್ಲ್ಯಾಕ್ ಮಾರ್ಕೆಟ್ ದಂಧೆ ಅಷ್ಟೇ. ನಾನು ಹೇಳ್ತಾ ಇದ್ದೀನಿ, ಇವ್ರು ಕಂಪ್ನಿ ಲಾಭ ಮಾಡ್ಕೊಳಕ್ಕಿದ್ದಾರೆ. ಇದು ಒಂದು ಈಸ್ಟ್ ಇಂಡಿಯಾ ಕಂಪ್ನಿಗಿಂತ ಕೆಟ್ಟದಾಗಿದೆ ಅಂತ ನಾನು ಇವತ್ತು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ನಮ್ಮನ್ನೆಲ್ಲ ತುಳಿದಾಕಿದ್ದಾರೆ. ನಮ್ಮನ್ನೇನು ನಾವು ಪೆಟ್ರೋಲ್ ಬಂಕ್ ಓನರ್ಸ್ ಅಲ್ಲ, ಇವ್ರಿಗೆ ಬಿಸ್ನೆಸ್ ಪಾರ್ಟ್ನರ್ಸ್ ಅಲ್ಲ, ನಾವು ಬಿಸ್ನೆಸ್ ಲೇಬರ್ಸ್ ಆಗಿದ್ದೀವಿ. ಇವ್ರು ಏನು ಹೇಳ್ತಾರೆ ಕೇಳಬೇಕು, ಸುಮ್ಮನೆ ಇರಬೇಕು ಅಷ್ಟೇ ಇವ್ರು ಮಾಡ್ತಾ ಇರೋದು. ಆದ್ದರಿಂದಾಗಿ ನಾವು ಈ ಪ್ರತಿಭಟನೆ ನಂಬ್ಕೊಂಡಿದ್ವಿ. ಇಲ್ಲಿ ತನಕ ತಡ್ಕೊಂಡಿದ್ದೀವಿ, 2 ವರ್ಷದಿಂದ ತಡ್ಕೊಂಡಿದ್ದೀವಿ. ಇವತ್ತು ನಿಮಗೆ ತಡೆಯೋಕ್ಕಾಗದೆ ಹೊರ ಬಂದಿದ್ದೀವಿ. ಯಾಕೆಂದರೆ ಪೆಟ್ರೋಲು ಕೊಡ್ತಾಯಿಲ್ಲ, ಡೀಸೆಲ್ ಕೊಡ್ತಾಯಿಲ್ಲ.